ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿನಿಂದ ಟಫ್ ರೂಲ್ಸ್ ಜಾರಿಯಾಗಿದ್ದು ಬೆಳಿಗ್ಗೆ 6 ರಿಂದ 9 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಹೀಗಾಗಿ ಜನ ಎಲ್ಲಾ ಮಾರುಕಟ್ಟೆಗಳಲ್ಲಿ ಖರೀದಿಗೆ ಮುಗಿಬಿದ್ದಿದ್ದರು. ವೀಕೆಂಡ್ ಕರ್ಫ್ಯೂ ಇರೋ ಹಿನ್ನೆಲೆಯಲ್ಲಿ ಇನ್ನು ಸೋಮವಾರ ಬೆಳಿಗ್ಗೆ 6 ಗಂಟೆಯವರೆಗೂ ಅಗತ್ಯ ಸಾಮಗ್ರಿಗಳು ಸಿಗುವುದಿಲ್ಲ. ಹೀಗಾಗಿ ಜನ 2 ದಿನಕ್ಕೆ ಬೇಕಾಗುವ ಅಗತ್ಯ ಸಾಮಗ್ರಿಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಖರೀದಿಯ ಭರಾಟೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ಕೆಲವರು ಮಾಸ್ಕ್ ಹಾಕದೆ ಕೊರೋನಾವನ್ನು ಸಂಪೂರ್ಣ ಮರೆತಿದ್ದಾರೆ. ನಗರದ ಮಲ್ಲಿಕಟ್ಟೆ ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ದಿದ್ದು ಖರೀದಿ ಮಾಡಿದ್ದು 9 ಗಂಟೆಯ ಬಳಿಕ ಪಾಲಿಕೆ ಅಧಿಕಾರಿಗಳು ಅಂಗಡಿ ಬಂದ್ ಮಾಡಿಸಿದ್ರು. ಸರ್ಕಾರಿ ಅಂಗಡಿ ಅವರು ನಿಮಗೆ ಪ್ರತ್ಯೇಕವಾಗಿ ಹೇಳ್ಬೇಕಾ ನೋಡಿ. ನಾವು ಈಗ ನೀವು ಅಂಗಡಿ ಮಾಡಿ ಅಪಾಯ ಮಾಡ್ತೇವೆ. ನಿಮಗೆ ನಾವೇನು ಎಚ್ಚರಿಕೆ ಹೇಳುವುದಿಲ್ಲ, ಇನ್ನು ಬಾಯಿ ಮಾತಿಂದ ಹೇಳುವುದಿಲ್ಲ. ನಿಮಗೆ ನಾವು ಸೀದಾ ಅಂಗಡಿಯನ್ನು ನೋಡಿ ತೆಗೆದಲ್ಲ ಕಟ್ಟೆ ಬದಲು